ವಿಟ್ಲದ ವಿಠಲ ಪದವಿ ಪೂರ್ವ ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಿಸುವ ವಿಷಯವು ವಿವಾದಕ್ಕೀಡಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ವಿಟ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಸ್ಪಷ್ಟನೆ ನೀಡಿದ್ದಾರೆ. ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡುವುದಿಲ್ಲ, ಸರ್ಕಾರಿ ಜಾಗದಲ್ಲೇ ರಸ್ತೆ ನಿರ್ಮಾಣ ಮಾಡಲು ನಿರ್ಧರಿಸಲಾಗಿತ್ತು ಎಂದು ತಿಳಿಸಿದರು. ವಿಟ್ಲದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ವಿಟ್ಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅರುಣ್ ಎಂ ವಿಟ್ಲ ಮಾತನಾಡಿ, ವಿಟ್ಲ ವಿದ್ಯಾರ್ಥಿ ಸಂಘ, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಪಟ್ಟಣ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಕಾಲೇಜಿನ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಬಾರದು, ವಿದ್ಯಾರ್ಥಿಗಳ ಹಿತಕ್ಕೆ ಧಕ್ಕೆಯಾಗುತ್ತದೆ ಎಂದೆಲ್ಲ ದೂರಿದ್ದರು. ಆದರೆ ನಾವು ವಿಟ್ಲದ ಅಭಿವೃದ್ಧಿಗಾಗಿ ಈ ಕ್ರಮ ಕೈಗೊಂಡಿದ್ದೇವೆ. ವಿಟ್ಲದಲ್ಲಿ ನಾವು ತುಘಲಕ್ ದರ್ಬಾರ್ ಮಾಡಿಲ್ಲ. ಹಿಂದೆ ಹಿರಿಯರಾದ ಕೂಡೂರು ಕೃಷ್ಣ ಭಟ್ ಅವರು ವಿಟ್ಲದ ಅಭಿವೃದ್ಧಿಯ ಕನಸು ಕಂಡಿದ್ದರು. ಅವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ನಮ್ಮದೊಂದು ಪ್ರಯತ್ನವಷ್ಟೇ ಎಂದು ಹೇಳಿದರು. ನಾವೀಗ ಮಾಡ್ಲಿಕ್ಕೆ ಹೊರಟಂತ ಜಾಗ ಕೂಡ ಅದೇ ಸರನಂಬರಲ್ಲಿ, ಅದರ ನಕ್ಷೆ ಸ್ಕೆಚ್ ಎಲ್ಲ ನಮ್ಮ ಹತ್ರ ಇದೆ, ಸರ್ಕಾರ ಅಂತ ಹೇಳುದು. ಇದರೊಟ್ಟಿಗೆ ಹತ್ರದ ಬಾಕಿ ಸಂಬಂಧಪಟ್ಟ ಜಾಗದವರ ಹತ್ರ ಮಾತನಾಡಿ ಅವರೆಲ್ಲ ಮನವೊಲಿಸಿ ಅವರೆಲ್ಲರಿಗೂ ಇದಕ್ಕೆ ಇದು ರಸ್ತೆ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಶಾಲೆಗೆ ಈ ರಸ್ತೆಯಿಂದ ತೊಂದರೆ ಆಗುವ ದೃಷ್ಟಿಯಿಂದ ಶಾಲಾಭಿವೃದ್ಧಿ ಸಮಿತಿಯವರು ವಿದ್ಯಾರ್ಥಿಗಳೊಟ್ಟಿಗೆ ಕೂಡಿಕೊಂಡು ಒಂದಿಷ್ಟು ಪ್ರತಿಭಟನೆ ಮಾಡಿದ್ರು. ವಿಟ್ಲದಲ್ಲಿ ನಾವು ಹೇಳೋದೇನಂದಿಷ್ಟೇ, ನಾವು ಯಾವುದೇ ಯಾರಿಗೂ ಕೂಡ ಮನಸ್ಸನ್ನು ನೋಯಿಸಬೇಕು ಅಥವಾ ಇನ್ನೊಬ್ಬರ ಜಾಗದಲ್ಲಿ ರಸ್ತೆ ಮಾಡಬೇಕು ಅಂತ ದೃಷ್ಟಿ ನಮ್ಮಲ್ಲಿ ಇಲ್ಲ. ನಮಗೆ ವಿಟ್ಲದ ಅಭಿವೃದ್ಧಿ ಮುಖ್ಯ. ವಿಟ್ಲದ ಪೇಟೆಯಲ್ಲಿರುವಂಥ ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಪರಿಹರಿಸುವ ದೃಷ್ಟಿಯಿಂದ ಎಲ್ಲರ ಒಂದು ಅಪೇಕ್ಷೆಯಂತೆ ಸಹಕಾರದಂತೆ ವಿಟ್ಲದ ನಾವು ಕಾಸರಗೋಡು ರಸ್ತೆಯ ನಮ್ಮ KSRTC ಬಸ್ ಸ್ಟ್ಯಾಂಡ್ನ ಮುಂಭಾಗದಿಂದ ಸಾಲೆತ್ತೂರು ರಸ್ತೆಯ ನಮ್ಮ ವಿ ಆಫೀಸ್ನವರೆಗೆ ಸಂಪರ್ಕ. ಮಾಧ್ಯಮಗೋಷ್ಠಿಯಲ್ಲಿ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿ ರಾಮದಾಸ ಶೆಣೈ, ಪಟ್ಟಣ ಪಂಚಾಯತ್ ಸದಸ್ಯರಾದ ಉಷಾ ಕೃಷ್ಣಪ್ಪ, ಸಂಧ್ಯಾ ಮೋಹನ್ ಮತ್ತು ಲೋಕನಾಥ ಶೆಟ್ಟಿ ಕೊಲ್ಯ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, V4 News 24/7 ವಿಟ್ಲ.